ಈರಿ ಪ್ರೀಮಿಯರ್ ಲೀಗ್ ಸೀಸನ್ 1ರ ಹೊನಲು ಬೆಳಕಿನ 30 ಗಜಗಳ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟವು ಮಂಗಳೂರಿನ ಅಶೋಕನಗರದ ಈರಿ ಮೈದಾನದಲ್ಲಿ ನಡೆಯಿತು. 2 ದಿನ ನಡೆದ ಕ್ರೀಡಾಕೂಟದಲ್ಲಿ 9 ತಂಡಗಳು ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯನ್ನ ಬೆರೆತಿದ್ದಾರೆ. ಹಾಗಾದ್ರೆ ಕ್ರಿಕೆಟ್ ಪಂದ್ಯಾಟ ಹೇಗಿತ್ತು, ಯಾವ ಟೀಮ್ ವಿನ್ನರ್ ಆಯಿತು ಹೇಳ್ತೇವೆ ನೋಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ಪ್ರಖ್ಯಾತಿ ಪಡೆದಂತೆ ಕರಾವಳಿ ಭಾಗದಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಇದೀಗ ಮಂಗಳೂರಿನ ಈರಿ ಪ್ರೀಮಿಯರ್ ಲೀಗ್ ಸೀಸನ್ 1ರ ಹೊನಲು ಬೆಳಕಿನ 30 ಗಜಗಳ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ ನಡೆಯಿತು. ರಭಸದ ಹೊಡೆತ ನೆಲಕಚ್ಚಿದಂತ ಚೆಂಡು, ಹರಿದಾಡುವ ನಾಗನಿಂದ ಎಡೆಬಿಚ್ಚಿ ಹೊಡೆತ, ಅತ್ಯುತ್ತಮವಾದ ಪ್ರಸನ್ನನ ಕಡೆಯಿಂದ 4 ರನ್ನಿನ ಸೆರೆ. ಈ ಬಾರಿ ಹೊಡೆವತ್ನ ಕಳಪೆ ಮಟ್ಟಿನ ಕ್ಷೇತ್ರಕ್ಕೆ ಆಡಿಕೆ. 2 ದಿನಗಳ ಪಂದ್ಯಾಟಕ್ಕೆ ಅಶೋಕನಗರದ ಈರಿ ಮೈದಾನದಲ್ಲಿ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತ್ತು. ಇನ್ನು ಬಿಜೆಪಿ ಮುಖಂಡ ರಾಧಾಕೃಷ್ಣ ಸೇರಿದಂತೆ ಹಲವಾರು ಮಂದಿ ಗಣ್ಯರ ಸಮ್ಮುಖದಲ್ಲಿ ಈರಿ ಪ್ರೀಮಿಯರ್ ಲೀಗ್ 2022ರ ಸೀಸನ್ 1ರ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿತು. ಕ್ರೀಡಾಕೂಟ ಆಯೋಜಿಸುವ ಜೊತೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಹಾಗೂ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಸಾಧಕರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿ ವಿಸ್ಮಯ, ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ದೀಪಕ್ ಹಾಗೂ ಬಿಜೆಪಿ ಮುಖಂಡ ರಾಧಾಕೃಷ್ಣ ಅವರಿಗೆ ವೇದಿಕೆಯಲ್ಲಿ ಸ್ಮರಣಿಕೆ ಹೂಗುಚ್ಛವನ್ನ ನೀಡಿ ಗೌರವಿಸಲಾಯಿತು. ಈ ವೇಳೆ ಕ್ರೀಡಾಕೂಟಕ್ಕೆ ಗಣ್ಯರು ಶುಭ ಹಾರೈಸಿದ್ರು. ಬಂದಂತ ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾ ಉತ್ಸಾಹದಿಂದ ಈ ಒಂದು ಅವಕಾಶವನ್ನು ಬಳಸಿಕೊಂಡು ಎಲ್ಲರೂ ಈ ಸಹಕಾರದ ಒಂದು ಕ್ರೀಡೆ ಅಂತ ಕ್ರಿಕೆಟನ್ನು ಹೇಳ್ತಾರೆ. ಇವತ್ತು ಭಾರತದಲ್ಲಿ ಎಲ್ಲ ಪ್ರಪಂಚದಲ್ಲಿ ಕ್ರಿಕೆಟ್ನ ಅಭಿಮಾನಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥದ್ದು. ಭಾರತದಲ್ಲೂ ಅಷ್ಟೇ ಕ್ರಿಕೆಟ್ಗೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಇದೆ, ಭ್ರಾತೃತ್ವ ಇದೆ, ಅದರಲ್ಲಿ ಒಂದು ಒಗ್ಗೂಡುವಿಕೆಯ ಒಂದು ಸಂಕೇತ ಇದೆ. ಈ ಭ್ರಾತೃತ್ವದ ಸಂಕೇತ ಈ ನಮ್ಮ ಜೀವನದಲ್ಲಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಅರಿತುಕೊಂಡು ಬಾಳತಕ್ಕಂಥ ಈ ವ್ಯವಸ್ಥೆಗೆ ಈ ಕ್ರೀಡೆ ಬಹಳಷ್ಟು ಸಹಕಾರಿ. ಈ ತಟ್ಟಿ ಆಡದ ಬಗ್ಗೆ ಸುನಿಲ್ ನಕಲ್ ಅಂಚಿನ ನಮ್ಮೈತೆ ತೀಸು ಅಶೋಕ್ ನಗರ APL ಅಕುಲ್ಪುರ ಮಲ್ಪುನ ಅಂಚಿನ ಕ್ರೀಡೆ ದಯಪಡ ನಮ್ಮ ಸ್ಥಳೀಯರಿಗೆ ಆಲ್ರೆಡಿ ಪಂಡೀರ್ ಮಾತಿರ್ಲ ಪಂಡೀರ್ ಕೂಡ ಯಾಂದಲ ಪಂಡ್ರೆ ಇಜ್ಜಿ ಸ್ಥಳೀಯರಿಗೆ ಮಲ್ತದು ಕೂಡ ಐಟ್ ಏರು ಮಾತ ಎಡ್ಡೆ ಕೆಲಸ ಮಲ್ದೇರು ಅಕ್ಲೇನ ಕಂತದ್ದು ಗುರುತಿಸಾದ ಸನ್ಮಾನ ಮಲ್ತೊಂದುಲೇರು ಅವೊಂಜಿ ಬಾರಿ ಒಂಜಿ ಖುಷಿತ ವಿಷಯ. ದಯಪಂಡ ನಮ್ಮ ಊರ್ದಕ್ಲೆ ಅಕ್ಲೇನ ಸನ್ಮಾನ ಮಲ್ಪುನಂಚಿನ ಪಂಡ ಬಾರಿ ಒಂಜಿ ಖುಷಿಯ ಒಂದುಂಡು. ಅಂಚನೆ ನನಲಾತ್ ಅಕ್ಲೆಗೆ ದೇವೇರ ಎಡ್ಡೆ ಕೆಲಸ ಮಲ್ಪೆರೆಗೆ ನನಲ ಉಮೇದು ಕೊರಡು ಪಂದು ಪನೊಂದು. ಉದ್ಘಾಟನಾ ಸಮಾರಂಭದಲ್ಲಿ ಟೀಮ್ 3 ಇದರ ಅಧ್ಯಕ್ಷ ಹಾಗೂ ಯುವ ಉದ್ಯಮಿ ಮನೋಜ್ ಕುಮಾರ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಹಾಗೂ ಬಿರ್ವೇರ್ ಕುಡ್ಲ ಮಂಗಳೂರು ಘಟಕದ ರಾಕೇಶ್ ಸಾಲ್ಯನ್, ಟೀಮ್ 3 ಹಾಗೂ ಬಿಜೆಪಿ ಮುಖಂಡ ರಜತ್ ಕುಲಲ್, ಉದ್ಯಮಿಗಳಾದ ಮಿಥುನ್ ಮಣ್ಣಗುಡ್ಡ, ಕಾರ್ತಿಕ್ ಶೆಟ್ಟಿ, ಹರೀಶ್ ಹೋಟೆಲ್ ಇದರ ದೀಪಕ್ ಸನಿಲ್ ಬರ್ಕೆ, ಬಿಜೆಪಿಯ ಸಾಮಾಜಿಕ ಜಾಲತಾಣದ ಮಹಿಳಾ ಪ್ರಮುಖ ಸುಮಂಗಳಾ ಸಿ ಕೋಟ್ಯಾನ್, ಉದ್ಯಮಿಗಳಾದ ಮಾನಸ ಅಶೋಕ್ ನಗರ, ರಘುಭಟ್ ಕೊಂಚಾಡಿ, ಕಾಂಗ್ರೆಸ್ ಮುಖಂಡ ಚೇತನ್ ಕುಮಾರ್ ಅಶೋಕ್ ನಗರ, ಕಾರ್ಪೊರೇಟರ್ ಜಯಲಕ್ಷ್ಮಿ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ರು. ಇದೇ ವೇಳೆ ರವಿವಾರ ನಡೆದ ಕ್ರೀಡಾಕೂಟಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ರು. ಚಿತ್ರದ ನಿರ್ಮಾಪಕರು ಹಾಗೂ ಉದ್ಯಮಿಗಳು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ರು. ಟೀಮ್ ಸ್ಕೈ ಹಾಗ್ಸ್, ಹೈನೆಸ್ ಈರಿ, ಫ್ರೆಂಡ್ಸ್ ಈರಿ, ಜುಗಾರಿ ವಾರಿಯರ್ಸ್ ಈರಿ, ಈರಿ ಚಾಲೆಂಜರ್ಸ್, ಗೋಲ್ಡನ್ ಬುಲ್ಸ್ ಈರಿ, ಬ್ರದರ್ಸ್ ಈರಿ, ರಫೇಲ್ ಕಿಂಗ್ಸ್ ಈರಿ, ನೈಟ್ ಹಾಕ್ಸ್ ಈರಿ ಟೀಮ್ಗಳ ನಡುವೆ ಲೀಗ್ ಮಾದರಿಯ ಪಂದ್ಯಾಟ ಮತ್ತು ಸೆಮಿಫೈನಲ್ನಲ್ಲಿ ಹಣಾಹಣಿ ನಡೆದು ಇದರಲ್ಲಿ ಹೈನೆಸ್ ಈರಿ ಮತ್ತು ರಫೇಲ್ ಕಿಂಗ್ಸ್ ಈರಿ ಫೈನಲ್ನಲ್ಲಿ ಕಾದಾಟ ನಡೆಸಿ ಹೈನೆಸ್ ಈರಿ ತಂಡವನ್ನ ಸೋಲಿಸಿ ರಫೇಲ್ ಕಿಂಗ್ಸ್ ಈರಿ ತಂಡ ಈರಿ ಪ್ರೀಮಿಯರ್ ಲೀಗ್ ಸೀಸನ್ 1ರ ಚಾಂಪಿಯನ್ ಆಗಿ ಹೊರಹೊಮ್ಮಿತು.
ಹೈನೆಸ್ ಈರಿ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿ ಪಡೆದುಕೊಂಡಿತು. ಇನ್ನು ಮ್ಯಾನ್ ಆಫ್ ದ ಸೀರೀಸ್ ಧನ್ರಾಜ್, ಬೆಸ್ಟ್ ಬ್ಯಾಟ್ಸ್ಮನ್ ತ್ರಿಶಾಂತ್, ಫೈನಲ್ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ರೋಷನ್, ಎಮರ್ಜಿಂಗ್ ಪ್ಲೇಯರ್ ಮನೀಶ್, ಬೆಸ್ಟ್ ಬೌಲರ್ ಸುಧಾಕರ್, ಬೆಸ್ಟ್ ಫೀಲ್ಡರ್ ಲೋಹಿತ್ ಮತ್ತು ಗೇಮ್ ಚೇಂಜರ್ ಪ್ರಶಸ್ತಿಯನ್ನ ಜಗದೀಶ್ ಪಡೆದುಕೊಂಡರು. ಈ ವೇಳೆ ಬಿಜೆಪಿ ಮುಖಂಡ ರಾಧಾಕೃಷ್ಣ ಅವರು ಮಾತನಾಡಿ, ಸೋಲು ಗೆಲುವಿನ ಮೆಟ್ಟಿಲು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರೀಡಾ ಸ್ಫೂರ್ತಿ ನಿಮ್ಮಲ್ಲಿ ಬರಲಿ, ಕ್ರೀಡಾ ಸೌಹಾರ್ದತೆ ನಿಮ್ಮಲ್ಲಿ ಬೆಳೆಸಿಕೊಳ್ಳಿ ಎಂದು ಕರೆ ನೀಡಿದರು. ಇನಿ ಸೋಲು ಗೆಲುವು ಮಲ್ಲ ವಿಚಾರತ್ತೆ ಐಟೆ ಭಾಗವಹಿಸುನವೆ ಮಲ್ಲ ವಿಚಾರ ಬೊಕ್ಕ ಈ ರಡ್ಡು ದಿನೊಟ್ಟು ನಿಗಳು ಮಾತೆರ್ಲ ಸೇರಿದೆ ಈ ಒಂಜಿ ಗ್ರೌಂಡು ಎಡ್ಡೆ ಮೆಗ್ಗಿಪಾಲ ಲೆಕ್ಕ ಗೊಬ್ಬ್ಯಾರು ಅಂಚನೆ ಈ ಟೀಮ್ನ ಈ ಪಂದ್ಯವನ್ನು ಆಯೋಜನೆ ಮಲ್ತಿನಂಚಿನ ಸುನಿಲ್ ಬೊಕ್ಕ ಬಳಗೋಗ್ಲ ಏನು ಅಭಿನಂದನೆ ಪನ್ಪೆ, ಗೊಬ್ಬಿನ ಮಾತ ಒರ್ಂಬ ಟೀಮ್ಗಳ ಏನು ಅಭಿನಂದನೆ ಪನ್ಪೆ. ಸೋಲು ಅವು ಗೆಲುವಿನ ಮೆಟ್ಟಲು, ಸೋಲು ಏಪಲ ಸೋಲತ್ತು ಅಂಚಾದು ಆ ಒಂಜಿ ಕ್ರೀಡಾ ಸ್ಫೂರ್ತಿನ ನಿಕುಲು ನನ್ನಲ ದುಂಬಗೆ ಈ ಗ್ರೌಂಡು ಗೊಬ್ಬುದು ತೋಜಾಲೆ ಅಂಚನೆ ಆ ಒಂಜಿ ಸೌಹಾರ್ದ ಆ ಕ್ರೀಡಾ ಸೌಹಾರ್ದನೆ ಬುಲೆಪ ಒಂದು ಪೋಲೆ ಪಂದು ಮಾತೆರೆಗ್ಲ ಎಡ್ಡೆಪ್ಪನ ಬಯಕುವೆ. ಸಮಾರೋಪ ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ದೇವಪ್ರಕಾಶ್ ಶೆಟ್ಟಿ ಅಶೋಕನಗರ, ಕನಕದಾಸ್, ಲಕ್ಷ್ಮಣ್ ಬೈಲ್, ತ್ರಿಷತ್ ಅಶೋಕನಗರ, ವಿಪೋ ನ್ಯೂಸ್ನ ಧನ್ರಾಜ್ ಉರ್ವಸ್ಟೂರ್, ರಿನಿತ್ ರಾಜ್, ಕಾಂಗ್ರೆಸ್ ಮುಖಂಡ ಚೇತನ್ ಕುಮಾರ್, ಸನತ್ ಕೋಡಿಕಲ್ ಸೇರಿದಂತೆ ಟೀಮ್ನ ಮಾಲಕರು ಮೊದಲಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಕ್ರೀಡಾಕೂಟಕ್ಕೆ ಸಹಕರಿಸಿದವರಿಗೆ ಗಣ್ಯರು ವೇದಿಕೆಯಲ್ಲಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ಇನ್ನು ಈರಿ ಪ್ರೀಮಿಯರ್ ಲೀಗ್ 2022ರ ಸೀಸನ್ 1ರ ಕ್ರಿಕೆಟ್ ಪಂದ್ಯಾಟವು ಸುನಿಲ್ ಕುಮಾರ್ ಅಶೋಕನಗರ ಮುಂದಾಳತ್ವದಲ್ಲಿ ವಿಶಾಲ್ ಅಶೋಕನಗರ, ಭರತ್, ವಸಂತ್, ಅಭಿ, ಸುನಿಲ್ ಈರಿ, ಕಿಶೋರ್, ಸನತ್, ಲತೀಶ್ ಚಿಲಿಂಪಿ, ಯತೀನ್, ಮಿಥುನ್, ಸಂತೋಷ್ ಗುರು, ಪ್ರಸಾದ್ ಸಹಕಾರದೊಂದಿಗೆ ಯಶಸ್ವಿಯಾಗಿ ಕ್ರೀಡಾಕೂಟ ನಡೆಯಿತು. ವಿಶೇಷವಾಗಿ ಬ್ಲೂ ಇಂಡಿಯನ್ಸ್ ಮತ್ತು ಯೆಲ್ಲೋ ಇಂಡಿಯನ್ಸ್ ಎರಡು ತಂಡಗಳ ನಡುವೆ ಲೆಜೆಂಡ್ಸ್ ಟ್ರೋಫಿ ಬೆಸ್ಟ್ ಆಫ್ 3 ಕ್ರಿಕೆಟ್ ಪಂದ್ಯಾಟ ನಡೆಯಿತು. ಇದರಲ್ಲಿ ಯುವಕರಿಗಿಂತ ನಾವೇನು ಕಮ್ಮಿಲ್ಲ ಎನ್ನುವಂತೆ ಆಟವಾಡಿ ಬ್ಲೂ ಇಂಡಿಯನ್ಸ್ 2 ಸುತ್ತಿನ ಪಂದ್ಯಾಟವನ್ನ ಗೆಲ್ಲುವ ಮೂಲಕ ಲೆಜೆಂಡ್ಸ್ ಟ್ರೋಫಿ ತನ್ನದಾಗಿಸಿಕೊಂಡ್ರೆ ಯೆಲ್ಲೋ ಇಂಡಿಯನ್ಸ್ ಬ್ಯೂರೋ ರಿಪೋರ್ಟ್ ವಿಪೋ ನ್ಯೂಸ್ ಮಂಗಳೂರು.